ಗುರುವಾರ ದಕ್ಷಿಣ ಕನ್ನಡ ಜಿಲ್ಲಾ ಬಿಜೆಪಿ ಕಚೇರಿಯಲ್ಲಿ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಮಂಗಳೂರು ಉತ್ತರ ಶಾಸಕ ಡಾ ವೈಭರತ್ ಶೆಟ್ಟಿ, ಯಕ್ಷಗಾನ ಕಲಾವಿದರು ಸಲಿಂಗಿಗಳಾಗಿದ್ರು ಎಂಬ ಪುರುಷೋತ್ತಮ ಬಿಳಿಮಲೆಯ ಹೇಳಿಕೆಯನ್ನು ಖಂಡಿಸಿದರು. ಬಿಳಿಮಲೆ ಹೇಳಿಕೆಯಿಂದ ಯಕ್ಷಗಾನ ಕಲಾವಿದರಿಗೆ ಮಾತ್ರವಲ್ಲ, ಇಡೀ ಕರಾವಳಿಯ ಜನತೆಗೆ ನೋವಾಗಿದೆ. ದಕ್ಷಿಣ ಕನ್ನಡ, ಉಡುಪಿ ಹಾಗೂ ಕಾಸರಗೋಡಿನಲ್ಲಿ ಯಕ್ಷಗಾನಕ್ಕೆ ಅದರದ್ದೇ ಆದ ಹಿರಿಮೆ ಇದೆ. ಕಟೀಲು, ಮಂದಾರ್ತಿ ಮುಂತಾದ ದೇವಸ್ಥಾನಗಳು ಯಕ್ಷಗಾನ ಆಡಿಸಿಕೊಂಡು ಬರುತ್ತಿವೆ. ಯಕ್ಷಗಾನ ಕಲಾವಿದರು ದೇವರ ಪ್ರಸಾದ ಸ್ವೀಕರಿಸಿ ವ್ರತಾಚರಣೆ ಮಾಡಿ ಗೆಜ್ಜೆ ಕಟ್ಟುತ್ತಾರೆ. ಚೌಕಿಯಲ್ಲಿ ದೇವರ ಪ್ರಸಾದ ಸ್ವೀಕರಿಸಿ ರಂಗಕ್ಕೆ ಹೋಗುವ ಪರಂಪರೆ ಇದೆ. ದೇವಿ ರಂಗಸ್ಥಳಕ್ಕೆ ಬರುವಾಗ ಎದ್ದು ನಿಂತು ಗೌರವಿಸುತ್ತಾರೆ. ದೇವರಿಗೂ ಯಕ್ಷಗಾನಕ್ಕೂ ಒಂದು ರೀತಿಯ ಬೆಸುಗೆ ಇದೆ. ಆದರೆ ಕರ್ನಾಟಕ ಸರ್ಕಾರ ತನ್ನ ಕೈಗೊಂಬೆಗಳ ಮೂಲಕ ಪರಂಪರೆಯ ಬಗ್ಗೆ ಅವಹೇಳನ ಮಾಡಿಸುತ್ತಿದೆ ಎಂದು ಆರೋಪಿಸಿದರು. ಒಟ್ಟಾಗಿ ಒಂದು ರೂಮಲ್ಲಿ ಕೂರಿಸಿ ನೀವೆಲ್ಲರೂ ಒಂದು ಟೈಪ್ ಅಂತ ಹೇಳಿದ್ರೆ ಆಗ್ತದ? ಅವರಿಗೆ ಏನಾದರೂ ಡೌಟ್ ಇದ್ರೆ ಒಂದು ವ್ಯಕ್ತಿಯ ಬಗ್ಗೆ ಹೇಳಿ, ಆ ವ್ಯಕ್ತಿ ಅಂತ ಹೇಳಿ, ಈ ವ್ಯಕ್ತಿ ಅಂತ ಹೇಳಿ, ಮತ್ತು ಅವರು ಯಕ್ಷಗಾನವನ್ನ ಏನ್ ಮಾಡಿ ಹಾಕಿದ್ದಾರೆ. ಯಾಕಂತ ಹೇಳಿದ್ರೆ ಅದು ಕರಾವಳಿ ಜಿಲ್ಲೆಯ ಒಂದು ಕಲೆ. ಯಕ್ಷಗಾನ ಗುರುತಿಸಿ ಏನ್ ಮಾಡಿ ಹೊಡೆದಿದ್ದಾರೆ, ಜನರಲ್ ಆಗಿ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಯಾವುದನ್ನು ಅದಕ್ಕೆ ಒಂದು ಒಬ್ಬ ವ್ಯಕ್ತಿಯ ಬಗ್ಗೆ ಹೇಳಲಿಲ್ಲ. ಪುರುಷೋತ್ತಮ ಬಿಳಿಮಲೆ ಹೇಳಿಕೆಯನ್ನ ಯಕ್ಷಗಾನ ಕಲಾವಿದ ಬಿಜೆಪಿಯ ಸಾಂಸ್ಕೃತಿಕ ಪ್ರಕೋಷ್ಠದ ಅಶೋಕ್ ಶೆಟ್ಟಿ ಸರಪಾಡಿ ಬಾಂಬ್ಗೆ ಹೋಲಿಸಿದ್ರು. ಬಿಳಿಮಲೆ ತಮಗೂ ಅಂತಹ ಅನುಭವ ಆಗಿದ್ರೆ ವ್ಯಕ್ತಿಗತವಾಗಿ ಹೇಳಿದ್ರೆ ನಾವು ಕೇಳ್ತಿರ್ಲಿಲ್ಲ. ನನ್ನ ಅನುಭವದಲ್ಲಿ ಇದುವರೆಗೆ ಈ ರೀತಿಯಾಗಿಲ್ಲ. ಕರಾವಳಿ ಸಿದ್ಧಾಂತ ಇರುವ ಸ್ಥಳವಾಗಿದೆ. ಆದರೆ ಯಕ್ಷಗಾನದ ಪಾವಿತ್ರ್ಯತೆಯನ್ನು ಪ್ರಶ್ನಿಸಿ ಅದರ ಬಗ್ಗೆ ಜನಮಾನಸದಲ್ಲಿ ಇರುವ ಪೂಜ್ಯ ಭಾವನೆ ಸಿದ್ಧಾಂತವನ್ನು ಬದಲಿಸುವ ಯತ್ನವಾಗಿದೆ ಎಂದು ಆರೋಪಿಸಿದರು. ಕೆಲವರು ಆತ್ಮಕಥೆಯಲ್ಲಿ ಬರೆದಿರಬಹುದು, ಯಕ್ಷಗಾನ ಕಲಾವಿದರು ವ್ರತಧಾರಿಗಳಂತಿರುವವರು, ಸಮಾಜಕ್ಕೆ ಸಂದೇಶ ಕೊಡುವ ಒಂದು ಮಾಧ್ಯಮ ಹಾಗೂ ಆರಾಧನಾ ಕಲೆಯಾಗಿದೆ. ಆದರೆ ಆ ಕಲಾವಲಯಕ್ಕೆ ಬಾಂಬ್ ಬಿದ್ದಿದ್ದು ಅದೀಗ ಸಿಡಿದಿದೆ. ಇದರಿಂದ ನಮಗೆ ಆಘಾತವಾಗಿದೆ ಎಂದು ನೊಂದು ನುಡಿದರು. ನಾವೆಲ್ಲ ಸುಸಂಸ್ಕೃತರಾಗಿ, ಸಭ್ಯರಾಗಿ, ಪ್ರಾಮಾಣಿಕರಾಗಿ ಇರುವಂತಹ ಕಲಾವಿದರು ನಾವು. ನಮಗೆ ಎಂಥ ನೋವಾಗಿದೆ ಎನ್ನುವುದು, ಒಬ್ಬ ಕಲಾವಿದನಾಗಿ ಆ ವೃತ್ತಿ ಮಾಡುವಂತಹ ವ್ಯಕ್ತಿಗೆ ಅದನ್ನು ನೋವು ಅವನಾಗಿ ಅನುಭವಿಸಿದ್ರೆ ಮಾತ್ರ ಗೊತ್ತಾಗಿತ್ತು. ಇವರು ಹೇಳಿಕೆಯಿಂದ ನಾಳೆ ದೊಡ್ಡೊಂದು ಸಮಾಜದಲ್ಲಿ ಸಂಚಲನ ಉಂಟು ಮಾಡಬಹುದು ಎನ್ನುವಂಥ ಉದ್ದೇಶ ಇರಬಹುದು, ರಾಜ್ಯಕ್ಕೆ ಇಚ್ಛಾಶಕ್ತಿ ಏನಾದರೂ ಬೇರೆ ಇರಬಹುದು. ಆದರೆ ಇದು ಆಘಾತಕಾರಿ. ಯಕ್ಷಗಾನ ಕಲೆಗೆ ಮಾಡಿದಂಥ ಅಪಚಾರ, ಕಲಾವಿದರ ನೈತಿಕ ಸ್ಥೈರ್ಯವನ್ನು ಕುಗ್ಗಿಸುವಂತ ಇದ್ದದ್ದು. ಯಕ್ಷಗಾನ ಕಲಾವಿದ ರವಿ ಅಲೆವೂರಾಯ, ಸತೀಶ್ ಶೆಟ್ಟಿ, ಬಿಜೆಪಿ ವಕ್ತಾರ ಅರುಣ್ ಜಿ ಶೇಟ್ ಸುದ್ದಿಗೋಷ್ಠಿಯಲ್ಲಿದ್ದರು.